ಕೆಲಸದ ಒತ್ತಡ ಹೆಚ್ಚಾಗಿದೆ ಎನ್ನುವ ಕಾರಣಕ್ಕೆ ಯುವತಿಯೊಬ್ಬಳು ಮೆಟ್ರೋ ಸ್ಟೇಷನ್ನಿಂದ ಹಾರಿ ಪ್ರಾಣವನ್ನು ಕಳೆದುಕೊಳ್ಳಲು ಪ್ರಯತ್ನಿಸಿರುವಂತಹ ಘಟನೆ ರಾಷ್ಟ್ರ ರಾಜಧಾನಿ ನವದೆಹಲಿಯ ಹತ್ತಿರದ ಫರೀದಾಬಾದ್ನಲ್ಲಿ ನಡೆದಿದೆ. ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರಿಂದಾಗಿ ಆಕೆಯ ಪ್ರಾಣ ಉಳಿಯುವಂತಾಗಿದೆ. ಫರೀದಾಬಾದ್ನ ಸೆಕ್ಟರ್ 28 ಮೆಟ್ರೋ ಸ್ಟೇಷನ್ನಲ್ಲಿ ಇಂತಹದೊಂದು ಘಟನೆ ನಡೆದಿದೆ. ಯುವತಿಯೊಬ್ಬಳು ಸ್ಟೇಷನ್ನ ಹೊರಭಾಗದ ಗೋಡೆಯಲ್ಲಿದ್ದ ಅಡ್ಡಪಟ್ಟಿಯಲ್ಲಿ ಕುಳಿತುಕೊಂಡು ಅಲ್ಲಿಂದ ಹಾರಲು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾಳೆ. ಮೇಲಿನಿಂದ ಮೆಟ್ರೋ ಸ್ಟೇಷನ್ ಸಿಬ್ಬಂದಿ ಅದೆಷ್ಟೇ ವಿನಂತಿಯನ್ನ ಮಾಡಿಕೊಂಡ್ರು ಆಕೆ ಅವರ ಮಾತನ್ನ ಕೇಳಿಲ್ಲ. ಹೀಗೆ ಮಾಡ್ತಾ ಇರುವಾಗ ಧೈರ್ಯವನ್ನ ತೆಗೆದುಕೊಂಡಂತಹ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ನಿಧಾನವಾಗಿ ಅವಳಿಗೆ ಗೊತ್ತಾಗದಂತೆ ಸೈಡಿನಿಂದ ಅವಳ ಬಂದಿದ್ದಾರೆ. ಹತ್ತಿರ ಬರ್ತಾ ಇದ್ದಂತೆ ಯುವತಿ ಕಾನ್ಸ್ಟೇಬಲ್ ಬರ್ತಾ ಇರುವುದನ್ನ ಗಮನಿಸಿದ್ದಾಳೆ. ತಕ್ಷಣ ಕಾನ್ಸ್ಟೇಬಲ್ ವೇಗವಾಗಿ ಬಂದು ಯುವತಿಯ ಕೈಯನ್ನ ಹಿಡ್ಕೊಂಡಿದ್ದಾರೆ. ಅಷ್ಟರಲ್ಲಿ ಇನ್ನೊಬ್ಬ ವ್ಯಕ್ತಿ ಮೇಲಿನಿಂದ ಕೆಳಗೆ ಇಳಿದಿದ್ದಾರೆ. ಇಬ್ಬರೂ ಸೇರಿ ಬಲವಂತವಾಗಿ ಯುವತಿಯನ್ನ ಮೇಲೆ ಹತ್ತಿಸಲಾಗಿದೆ. ಸರ್ಫರಾಜ್ ಹೆಸರಿನ ಕಾನ್ಸ್ಟೇಬಲ್ ಧೈರ್ಯಶಾಲಿಯಾಗಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇರುವ ಬಗ್ಗೆ ಪೊಲೀಸ್ ಆಯುಕ್ತ OP ಸಿಂಗ್ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಜೀವನವು ಹೋರಾಟದ ವಿಷಯವಾಗಿದೆ. ಎಂದಿಗೂ ತೊಂದರೆಗಳಿಂದ ಓಡಿ ಹೋಗಬೇಡಿ ಮತ್ತು ಆ ಅಮೂಲ್ಯವಾದ ಜೀವನವನ್ನ ಕಳೆದುಕೊಳ್ಳಲು ಪ್ರಯತ್ನಿಸಬೇಡಿ ಎಂದು ಅವರು ಹೇಳಿದ್ದಾರೆ. ಯುವತಿಗೆ ಸಮಾಧಾನ ಮಾಡಿ ಆಕೆಯನ್ನ ಕುಟುಂಬಕ್ಕೆ ಹಸ್ತಾಂತರ ಮಾಡಿರುವುದಾಗಿ ಹೇಳಲಾಗಿದೆ.